ಅದು ಬಿಗ್ ಬಾಸ್ ಸೀಸನ್ 9ರಲ್ಲಿ ಕನ್ನಡ ರಾಜ್ಯೋತ್ಸವದ ದಿನ. ಎಲ್ಲರೂ ಅವರವರ ಊರಿನ ಬಗ್ಗೆ ಪದ ಪೋಣಿಸಿ ಹಾಡು ಹಾಡಿದ್ದೇ ಹಾಡಿತ್ತು. ಆದ್ರೆ ಅದೇ ದಿನ ರೂಪೇಶ್ ಶೆಟ್ಟಿ ನಾನು ಗಡಿನಾಡ ಕನ್ನಡಿಗ ಎಂದಿದ್ದಕ್ಕೆ ತುಳುವರು ಸಿಟ್ಟಿಗೆದ್ದಿದ್ದಾರೆ. ಅಷ್ಟಕ್ಕೂ ತುಳುನಾಡಿನ ಚಿತ್ರರಂಗದಲ್ಲಿ ಮಿಂಚುತ್ತಾ ಇರುವ ರೂಪೇಶ್ ಶೆಟ್ಟಿ ಹಾಗೆ ಹೇಳುವುದಕ್ಕೆ ಕಾರಣ ಏನು? ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ರೂಪೇಶ್ ಶೆಟ್ಟಿ ಮೈಕ್ ಹಿಡಿದು ನಿಂತ್ರೆ ಮಾತಿನಲ್ಲೇ ಎಲ್ಲರನ್ನ ಮೋಡಿ ಮಾಡು ರಾಕ್ ಸ್ಟಾರ್. ಅಭಿನಯ ಅಂತ ಬಂದ್ರೆ ಎಲ್ಲರನ್ನ ಫಿದಾಗೊಳಿಸಿ ಚಪ್ಪಾಳೆಯ ಸುರಿಮಳೆ ಸುರಿಸೋ ಕಲಾವಿದ. ತುಳು ಸಿನಿಮಾ ರಂಗದಲ್ಲಿ ನಟಿಸಿ ಸೈ ಎನಿಸಿಕೊಂಡು ಕನ್ನಡ ಸಿನಿಮಾ ಕ್ಷೇತ್ರದಲ್ಲೂ ಮಿಂಚುತ್ತಿರುವ ನಟ. ಯಾವುದೇ ಹಮ್ಮು ಬಿಮ್ಮು ಇಲ್ಲದೆ ತನ್ನ ಮುಕ್ತ ನಗುವಿನ ಮೂಲಕ ಎಲ್ಲರನ್ನ ಸೆಳೆಯುವ ರೂಪೇಶ್ ಶೆಟ್ಟಿ ಇದೀಗ ಬಿಗ್ ಬಾಸ್ ಮನೆಯಲ್ಲಿ ಗಂಜಾಲ್ ಮಾಡ್ತಾ ಆಟ ಅಂತ ಬಂದ್ರೆ ಗಿರಿಗಿಟ್ನಂತೆ ಸ್ಪೀಡ್ ಆಗಿ ಮುಗಿಸಿ ಕಮಾಲ್ ಮಾಡ್ತಿದ್ದಾರೆ. ಆದ್ರೆ ಶೆಟ್ರು ಬಿಗ್ ಬಾಸ್ ಮನೆಯಲ್ಲಿ ಆಡಿರುವ ಒಂದು ಮಾತು ಟ್ರೋಲಿಗರಿಗೆ ಆಹಾರವಾಗಿದೆ. ಅಷ್ಟಕ್ಕೂ ರೂಪೇಶ್ ಶೆಟ್ಟಿ ಹೇಳಿರೋ ಮಾತೇನು ಹೇಳ್ತೀವಿ ಕೇಳಿ. ಬಿಗ್ ಬಾಸ್ OTTಯಲ್ಲಿ ವಿನ್ನರ್ ಆಗಿ ಇದೀಗ ಬಿಗ್ ಬಾಸ್ ಸೀಸನ್ 9ರಲ್ಲಿ ಸ್ಪರ್ಧಿಯಾಗಿ ಇಡೀ ಕರ್ನಾಟಕದಲ್ಲಿ ರೂಪೇಶ್ ಶೆಟ್ಟಿ ಮನೆ ಮಾತಾಗಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಏನೇ ಮಾಡಿದ್ರು ಏನೇ ಆಡಿದ್ರು ಅದಕ್ಕೊಂದು ತೂಕ ಇರುತ್ತೆ. ಹಾಗೇನೆ ಕನ್ನಡ ರಾಜ್ಯೋತ್ಸವದ ಸಂದರ್ಭದಲ್ಲಿ ಬಿಗ್ ಮನೆಯಲ್ಲಿ ಅದ್ದೂರಿ ಕಾರ್ಯಕ್ರಮ ನಡೆದಿತ್ತು. ಈ ವೇಳೆ ರೂಪೇಶ್ ಶೆಟ್ಟಿ ನಾನು ಗಡಿನಾಡ ಕನ್ನಡಿಗ ಅನ್ನೋ ಮಾತನ್ನ ಹೇಳಿದ್ರು. ಈ ಮಾತು ಶೆಟ್ರ ಬಾಯಿಂದ ಹೊರಬಿದ್ದಿದ್ದೇ ಬಿದ್ದಿತ್ತು. ಟ್ರೋಲ್ಗಳ ಆಟ ಶುರುವಾಯ್ತು ನೋಡಿ. ಕನ್ನಡ ರಾಜ್ಯೋತ್ಸವದ ದಿನ ರೂಪೇಶ್ ಶೆಟ್ಟಿ ನಾನು
ಜೀವಗಳಿಗೆ ಕಹಳೆ ನ್ಯೂಸ್ ಪುತ್ತೂರು. ಕರುನಾಡಿಗೆ ಗೊತ್ತು ಇವನು ಪಕ್ಕಾ ಕಚ್ಚ, ಅಭಿಮಾನಿಯ ಸೊತ್ತು ಇವರ ಮನಸ್ಸು ಸ್ವಚ್ಛ, ಏನ್ ಡ್ರೆಸ್ಸಿಂಗ್ ಸೆನ್ಸು ಫ್ಯಾಂಟಾಸ್ಟಿಕ್ ಮಚ್ಚ, ಆಕ್ಟಿಂಗ್ಗೆ ಕಿಂಗು ಇವರು ನೋಡೋ ಪಿಕ್ಚರ್ ಹುಚ್ಚ, ಕಾಲೆಳೆಯೋರೆಲ್ಲ ಸೈಡ್ಗೆ ಹೋಗಿರೋ ನೀವು ಬಚ್ಚ, ಕಾಲೆಳೆಯೋರೆಲ್ಲ ಸೈಡ್ಗೆ ಹೋಗಿರೋ ನೀವು ಬಚ್ಚ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.